ಶತಂ ಸತ್ಯಂ ಜ್ಞಾನಮನಂತಂ ನಿತ್ಯಮನಾಕಾಶಂ ಪರಮಾಕಾಶಂ ಗೋಷ್ಠ ಪ್ರಾಂಗಣ ರಿಂಗಣ ಲೋಲಮನಾಯಾಸಂ ಪರಮಾಯಾಸಂ ಮಾಯಾಕಲ್ಪಿತ ನಾನಾಕಾರಮನಾಕಾರಂ ಭುವನಾಕಾರಂ ಕ್ಷ್ಮಾಮಾನಾಥಮನಾಥಂ ಪ್ರಣಮತ ಗೋವಿಂದಂ ಪರಮಾನಂದಂ ಮೃತ್ಸ್ನಾ ಮತ್ಸೀಹೇತಿ ಯಶೋದಾತಾಡನ ಶೈಶವ ಸಂತ್ರಾಸಂ ವ್ಯಾಧಿತ ವಕ್ತ್ರಾಲೋಕಿತ ಲೋಕಾಲೋಕ ಚತುರ್ದಶ ಲೋಕಾಲಿಂ ಲೋಕತ್ರಯಪುರ ಮೂಲಸ್ತಂಭಂ ಲೋಕಾಲೋಕಮನಾಲೋಕಂ ಲೋಕೇಶಂ ಪರಮೇಶಂ ಪ್ರಣಮತ ಗೋವಿಂದಂ ಪರಮಾನಂದಂ ತ್ರೈವಿಷ್ಟಪರಿಪುವೀರಘ್ನಂ ಕ್ಷಿತಿಭಾರಘ್ನಂ ಭವರೋಗಘ್ನಂ ಕೈವಲ್ಯಂ ನವನೀತಾಹಾರಮನಾಹಾರಂ ಭುವನಾಹಾರಂ ವೈಮಲ್ಯಸ್ಫುಟಚೇತೋ ವೃತ್ತಿವಿಶೇಷಾಭಾಸಮನಾಭಾಸಂ ಶೈವಂ ಕೇವಲ ಶಾಂತಂ ಪ್ರಣಮತ ಗೋವಿಂದಂ ಪರಮಾನಂದಂ ಕೃಷ್ಣಾಯ ವಾಸುದೇವಾಯ ಹರದೇ ಪ್ರಣಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾ ಚರಾಚರ ವಿಧಾಯಕ ಜನ್ಮದೇಶ ನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ ಸರ್ವಪರಿವಾರ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಶ್ರೀಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಗೋವಿಂದಾನ್ನಿ ಗೋವಿಂದ ಗೋವಿಂದಾನ್ನಿ ಗೋವಿಂದ ಎಲ್ಲರೂ ಹೇಳಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಪುರುಷೋತ್ತಮ ಗೋವಿಂದ ಗೋವಿಂದ. ಸರಿ ಕೂಡ ಮಾತಿರಲ್ಲ ಹರಿವಾಣಿಗೆ ಪಾಡ್ಲೆ.
ಭಗವದ್ಭಕ್ತರ ಒಂದು ವಿನಂತಿ ಎಲ್ಲೇ ಸರ್ವ ಸೇವೆ ಬುಕ್ಕ ಯಜ್ಞ ಸೇವೆ ಮಲ್ಪನ ಭಕ್ತಾದಿಗಳು 9 ಗಂಟೆ ದುಂಬು ಮುಲ್ಪ ಹಾಜರಿಪ್ಪಡು ಅಂಚನೆ ಸಂಕಲ್ಪ ಮಲ್ಪೆರುಂಡು 9 ಗಂಟೆ ದುಂಬು ಮುಲ್ಪ ಹಾಜರಿಪ್ಪಡು ಅಂತ ಕೇಳೋದಿಲ್ಲ ಅಂಚನೆ ಇತ್ತೆ ಉಪಹಾರದ ವ್ಯವಸ್ಥೆ ಉಂಡು ಮಾತೆಲ್ಲ ಉಪಹಾರ ಸೇವನೆ ಮಲ್ತದ್ದು ಸ್ವೀಕಾರ ಮಾಡ್ಕೊಡ್ಬೇಡ ಅಂತ ಕೇಳೋದಿಲ್ಲ. ಭಕ್ತಾದಿಲೇರನ್ಲ ರಕ್ಷಿತ ಚೀಟಿ ಮಲ್ತಿತ್ತಂದಾಂಡ ಮುಲ್ಪ ರಕ್ಷೆ ಕಟ್ಟುನಂಚಿನ ವ್ಯವಸ್ಥೆ ಉಂಡು ಅಂಚನೆ ಇದೊಂಜಿ 10 ನಿಮಿಷದ ನಮ್ಮ ಮಾತೆಲ್ಲ ಮುಲ್ಪ ಸೇರ್ದು ಕುಳ್ಳುದು ಪಾತ್ರೆ ಉಂಡು ಐಕ್ಲ ಮಾತ ಗ್ರಾಮಸ್ಥರೆಲ್ಲ ಕುಟುಂಬಸ್ಥರೆಲ್ಲ ಸೇರುಡು ಬಣ್ಣದ ಕೇಳೋದಿಲ್ಲ. ಎಲ್ಲದ ಫುಲ್ಲು ಜವಾಬ್ದಾರಿ ಬೈಲದ ಭಕ್ತರಿಗೆ ಮಾತೆಲ್ಲ ಬರುಡು ಬಣ್ಣದಕ್ಕೆ ಏನೊಂದಿಲ್ಲ. ಬೈಲದ ಮಾತ ಸದಸ್ಯರನ್ನೆಲ್ಲ ಒಂದು 10 ನಿಮಿಷ ಉಪಹಾರ ಸೇವನೆ ಅದು ನಮ್ಮ ಮಟ್ಟಿಗೆ ಸೇರುಂಡು ಮಾತೆಲ್ಲ ಬತ್ತಿಂಜ ಭಕ್ತರು ಕುಂತದ 10 ನಿಮಿಷ ಪಾತೆರ್ಗ ಎಲ್ಲದ ಫುಲ್ಲು ಜವಾಬ್ದಾರಿ ಬೈಲದ ನಮ್ಮ ಮಾತ ಸದಸ್ಯರಿಗೊಂಡು ಅಂಚರದವರ 10 ನಿಮಿಷ ಉಪಹಾರ ಸೇವನೆ ಅದು ನಮ್ಮ ಸ್ವಲ್ಪ ಸೇರ್ಗ ಒಂದನೇ ತಾರೀಕಿಗೆ ಶ್ರೀಕೃಷ್ಣ ದೇವರನ ಬೆಣ್ಣೆ ನೈವೇದ್ಯ ಅಭಿಷೇಕ ನಡೆಪೆರಗೊಂಡು ಅಂಚ ಬೆಣ್ಣೆ ಕೊಂಡ್ರೆ ಎಲ್ಲೇನೆ ಕಾಂಡೆ ಈ ಪೂಜೆ ಬಣ್ಣಗ ಕೊಣದು ಪರವಣಗಳಿಗೆ ಏನೊಂದಿಲ್ಲ ಅಂಚನೆ ದೇವರಿಗೆ ಸಂಬಂಧಪಟ್ಟ ಜನ ಹೂವು ಪೇರು ಮಜ್ಜಿಗೆ ತುಳಸಿ ಅಂಚನೆ ಬೇತೆ ಬೇತೆ ಇತ್ಯಾದಿ ಹೂ ಇಲ್ಲಲಿತ್ತನ ಜನ ತುಪ್ಪ ಇಂಚಿನ ಪೂರ ಪೂಜೆಗೆ ಸಂಬಂಧಪಟ್ಟ ಜನ ವಸ್ತುಲೇನೆ ಎಲ್ಲೇ ಪೂಜೆಗೆ ಬಣ್ಣಗ ನಿಗ್ಲಿ ಪತ್ರ ಬರೋದಕ್ಕೆ ಕೇಳೋದಿಲ್ಲ.
ಉಪಹಾರದ ವ್ಯವಸ್ಥೆ ಉಂಟು ಮಾತೆಲ್ಲ ಉಪಹಾರ ಮಾಡ್ತದೆ ಸ್ವೀಕಾರ ಮಾಡ್ಕೊಳ್ಳೋಕೆ ಏನೊಂದಿಲ್ಲ.